ಪಾವೂರು ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ಪಾವೂರು ಪಂಚಾಯತಿ ಅಧ್ಯಕ್ಷರಾದ ನಾನು ಎಲ್ಲರಿಗೂ ನಮಸ್ಕಾರ. ಮೊನ್ನೆ 28/10/23 ಶುಕ್ರವಾರ ಬೆಳಿಗ್ಗೆ ಪಾವೂರು ಪಂಚಾಯತಿಯ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದರು. ಕಾರಣ ಪಂಚಾಯತಿಯಿಂದ ಮೂಲಭೂತ ಸೌಕರ್ಯಗಳು ಏನು ಸಿಗುವುದಿಲ್ಲ, 9/11 ಲೈಸೆನ್ಸು, ದಾರಿದೀಪ, ಇನ್ನಿತರ ಅದಕ್ಕೆ ಬೇಕಾಗಿ ಪ್ರತಿಭಟನೆ ಮಾಡಿ ಅವರು ಪಂಚಾಯತಿನ ಪಿಡಿಒ ಒಂದು ಮನವಿ ಕೊಟ್ಟರು. ಪಿಡಿಒ ಅವರು ಆ ಮನವಿಯನ್ನು ಸ್ವೀಕರಿಸಿದರು, ನಮ್ಮ ಗಮನಕ್ಕೆ ತಂದರು. ಆದರೆ ಈಗ ನಿಮ್ಮಲ್ಲಿ ಗ್ರಾಮಸ್ಥರಲ್ಲಿ ಒಂದು ಇದನ್ನು ಗಡಿಬಿಡಿಯಿರುವ, ಯಾಕೆಂದ್ರೆ ಏನು ಕಾರಣ ಅಂತ. ಕಾರಣ ಇಷ್ಟೇ ಗ್ರಾಮಸ್ಥರೇ, ನಮ್ಮ ಮೊನ್ನೆ 2ನೇ ಅವಧಿಯ ಚುನಾವಣೆ ಆಯಿತು. ಅದರಲ್ಲಿ ನಾನು ಅಧ್ಯಕ್ಷರ ಇದಕ್ಕೆ ಸ್ಪರ್ಧೆ ಮಾಡಿದೆ. ಇನ್ನೊಬ್ಬರು ಮತ್ತೊಬ್ಬರು ಸದಸ್ಯರು ಕೂಡ ಸ್ಪರ್ಧೆ ಮಾಡಿದರು. ಆದರೆ ನಮ್ಮ ಕೈಯಲ್ಲಿ 5 ಸದಸ್ಯರ ಬಲ ಮಾತ್ರ ಇತ್ತು, ಮತ್ತೆ ಅವರ ಕೈಯಲ್ಲಿ 10 ಸದಸ್ಯರ ಬಲ ಇತ್ತು. ಆದರೆ ದೇವರ ಅನುಗ್ರಹದಿಂದ ನನ್ನ ಬಾರಿಗೆ 7 ಮತಗಳು ಬಂತು. ನಮ್ಮ ಎದುರಿನ ಸದಸ್ಯರಿಗೆ 7 ಮತಗಳು ಹೋಯಿತು. ಅದರಲ್ಲಿ 1 ಮತ ಹಾಳಾಯಿತು. ಆಗ ಸಮಬಲ 7 ಬಂತು. ಆಮೇಲೆ ಚೀಟಿ ಎತ್ತುವ ಮೂಲಕ ದೇವರು ಆ ಸ್ಥಾನಕ್ಕೆ ನನ್ನನ್ನು ಸೆಲೆಕ್ಟ್ ಮಾಡಿದೆ. ಪಂಚಾಯತಿಯಲ್ಲಿ ನಾವು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದೇವೆ. ಆಮೇಲೆ ನಮ್ಮ ಮುಂದಿನ ಅವಧಿಯಲ್ಲಿ ಆಡಳಿತ ಮಾಡಿದವರು ಕೆಲವು ಕಾರ್ಯಗಳನ್ನು ಉದ್ಘಾಟನೆ ಮಾಡಿ ಅಲ್ಲಿ ಬಿಟ್ಟು ಹೋಗಿದ್ದಾರೆ. SLD ಬೇಕಾಗಿ ಕಲ್ಲಿನಲ್ಲಿ ಹೆಸರು ಬರಲಿದ್ದಾರೆ. ಆ 2 ವರ್ಷ ಅವಧಿಯ ಅವರ ಆಡಳಿತವನ್ನು ನಿಮಗೆ ವಿಸ್ತಾರವಾಗಿ ತಿಳಿಸ್ತೇನೆ. ಆಮೇಲೆ ಈಗ ನಿಮಗೆ ಆಗುವ ತೊಂದರೆಗಳ ಬಗ್ಗೆ ನಾನು ನಿಮಗೆ ವಿವರಿಸ್ತೇನೆ. ಹಾಗೆ ಅವರೊಂದು ಘಟಕವನ್ನು, ಸ್ವಚ್ಛತಾ ಘಟಕವನ್ನು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಅದಕ್ಕೆ ಏನು ವ್ಯವಸ್ಥೆ ಮಾಡಲಿಕ್ಕಿಲ್ಲ. ಆಗ ನಾನು ಏನು ಮಾಡಿದೆ, ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಇದನ್ನು ಏನಾದರೂ ಗ್ರಾಮಸ್ಥರಿಗೆ ಒಂದು ಪ್ರಯೋಜನ ಸಿಗ್ಬೇಕಂತ ಹೇಳಿ ಅದಕ್ಕೆ ಬೇಕಾಗಿ ನಾನು ಆದಷ್ಟು ಬೇಗ ಇದನ್ನು ಉದ್ಘಾಟನೆ ಮಾಡಬೇಕಾಗಿ ಇದಕ್ಕೆ ಉದ್ಘಾಟನೆ ಮಾಡಿ ಗ್ರಾಮಸ್ಥರಿಗೆ ಪ್ರಯೋಜನ ಸಿಗಲಿಕ್ಕೆ ಬೇಕಾಗಿ ಒಂದು ವಿಶೇಷ ಸಭೆಯನ್ನು ಕರೆದೆ. ಸಾಮಾನ್ಯ ಸಭೆ ಮಾಡಲಿಕ್ಕೆ ಲೇಟ್ ಆಗ್ತದೆ, ಯಾಕೆಂದ್ರೆ ಆಗಸ್ಟ್ 1ಗೆ ಅವರು ಸಾಮಾನ್ಯ ಸಭೆ ಮಾಡಿದ್ದಾರೆ. ಅದನ್ನು ಎಷ್ಟು ಸಾಮಾನ್ಯ ಸಭೆ ಮಾಡಬೇಕಾದ್ರೆ 1 ತಿಂಗಳ ಅವಧಿ ಇರ್ತದೆ. ಅದಕ್ಕೆ ಬೇಕಾಗಿ ನಾನು ಈ ವಿಶೇಷ ಸಭೆಯನ್ನು ಕರೆದಾಗ ಗ್ರಾಮಸ್ಥರಿಗೆ ಯಾರೂ ಬರಲಿಲ್ಲ. 10 ನಮ್ಮ 5 ಮೆಂಬರ್ ಬಿಟ್ಟು 10 ಸದಸ್ಯರು ತಪ್ಪಿಸಿದ್ರು. ಕಾರಣ ಏನಂತ ಗೊತ್ತಿಲ್ಲ. ಆಮೇಲೆ 2 ದಿವಸದ ನಂತರ ನಮಗೆ ಹಾಗೆ ಇತ್ತು, ಹೀಗೆ ಇತ್ತು, ಹಾಗೆ ಇತ್ತು ಎಲ್ಲ ಸುಳ್ಳನ್ನು ಹೇಳಿದ್ರು. ಆದರೂ ನಾವು ಆಗಿರ್ಬೋದು, ನಾವು ಇಟ್ಟ ಡೇಟ್ ಆಚೀಚಾಗಿರ್ಬೋದು, ನಮ್ಮಿಂದಲೇ ತಪ್ಪಾಗಿರ್ಬೋದು ಅಂತೇಳಿ ಮತ್ತೆ ನಾವೇನು ಮಾಡಿದೆ, ಆಯ್ತು ತೊಂದರೆ ಇಲ್ಲ, ಇನ್ನು ನೆಕ್ಸ್ಟ್ ಸಾಮಾನ್ಯ ಸಭೆಗೆ ಹತ್ತಿರ ಡೇಟ್ ಬಂತು, ಸಾಮಾನ್ಯ ಸಭೆಯಲ್ಲಿ ಮಾತಾಡುವಂತ ಬಯಸಿದೆ. ಆ ಸಾಮಾನ್ಯ ಸಭೆಯನ್ನು ನಾವು 14 ತಾರೀಕಿಗೆ ಇರ್ತೇವೆ, ಸೆಪ್ಟೆಂಬರ್ 14 ತಾರೀಕಿಗೆ. ಅವರ ಈಗಿನ ಉಪಾಧ್ಯಕ್ಷರ ಹತ್ರ ಕೇಳಿ, ಡೇಟ್ ಕೇಳಿ, ಅವರ ಅನುಕೂಲವಾಗಿ ಅವರಿಗೆ ಯಾವ ದಿನ ಅನುಕೂಲ ಉಂಟು, ಈ 3 ಡೇಟಲ್ಲಿ 12, 13, 14ರಲ್ಲಿ ನಿಮಗೆ ಯಾವ ದಿನ ಅನುಕೂಲ ಉಂಟು ಅವರು ಹೇಳ್ತಾರೆ. 13ಕ್ಕೆ ಆಗಲ್ಲ, 12ಕ್ಕೆ ನಮ್ಮ ಕಾರ್ಯದರ್ಶಿಗೆ ಆಗಲ್ಲ, 14ಕ್ಕೆ ನಾವು ಮೀಟಿಂಗ್ ಇವರು ಬಂದು ಅಧ್ಯಕ್ಷರ ಆಫೀಸಲ್ಲಿ ಕೂತ್ಕೊಂಡು ಕಷ್ಟ ಸುಖ ಅದು ಇದೆಲ್ಲ ಮಾತಾಡಿ ನನ್ನಿಂದ ಇವರ ಸಂಬಳ ನಾನು ಹೇಳ್ತೇನೆ. ಯಾಕೆಂದ್ರೆ ಸಂಬಳ ನಿಜವಾಗ್ಲೂ ನಮಗೆ ಸರ್ಕಾರ, ನಮಗೆ ಸದಸ್ಯರಿಗೆ ಗೌರವ ಧನ ಕೊಡುತ್ತೆ.
ಆದರೆ ನಾನು ಹೇಳ್ತೇನೆ ಇವರಿಗೆ ಸಂಬಳ ಅಂತ. ಯಾಕೆ ಗೌರವ ಧನ ಕೊಡುವುದಂದ್ರೆ ನಾವು ಗ್ರಾಮಸ್ಥರ ಪರವಾಗಿ ಕೆಲಸ ಮಾಡಿ ಪಂಚಾಯತಿಯಲ್ಲಿ ಅವರ ಮೂಲಭೂತ ಸೌಕರ್ಯಗಳನ್ನು ಅವರ ಮನೆಗೆ ಮುಟ್ಟಿಸಿದಾಗ ಸರ್ಕಾರ ನಮಗೆ ಗೌರವ ಧನ ಕೊಡ್ತದೆ. ಇದು ನಾವು ಏನು ಮಾಡಿದ್ರೆ ಆ ಗ್ರಾಮಸ್ಥರ ತಿರಸ್ಕರಿಸಿ ತೆಗೆಯುವುದು ಸಂಬಳ ಅಂತ ನಾವು ಅದನ್ನೆಲ್ಲ ಹೇಳಿ ಒಳ್ಳೆ ಮಾತಾಡಿ ಚಕ್ಕಿಗೆ ಸೈನ್ ಹಾಕಿ 3 ತಿಂಗಳು 4 ತಿಂಗಳು ಬಾಕಿ ಇದ್ದಾರೆ ಗೌರವ ಧನವನ್ನೆಲ್ಲ ಕೊಂಡೋಗ್ತಾರೆ, ಸಂಬಳವನ್ನೆಲ್ಲ ಕೊಂಡೋಗ್ತಾರೆ. ಕೊಂಡೋಗಿ 13 ತಾರೀಕಿಗೆ ಇವರೊಂದು ಪರ್ಸನಲ್ ಇವರು ಮೀಟಿಂಗ್ ಇರ್ತಾರೆ. ಇಟ್ಟು ಇವರು ಹೇಳ್ತಾರೆ ನಾಳೆ ಸಭೆಗೆ ನಾವು ಸಾಮಾನ್ಯ ಸಭೆಗೆ ಯಾರು ಹೋಗುದು ಬೇಡ ಅಂತ. ನೋಡಿ ಎಷ್ಟೊಂದು ಕುತಂತ್ರಿಗಳು ನೋಡಿ ಇವರೊಂದು ಗ್ರಾಮಕ್ಕೆ ಮಾರಕ ಅಂದ್ರೆ ಎಷ್ಟೊಂದು ಮಾರಕ ನೋಡಿ. ನೀವು ಗ್ರಾಮಸ್ಥರು ನೀವು ಒಂದು ಆಲೋಚನೆ ಮಾಡಿ ನೋಡಿ. 13 ತಾರೀಕು ಎಲ್ಲ ಕೆಲಸ ಮಾಡಿಸಿ ಗ್ರಾಮಸ್ಥರ ಇವರು ಏನು ನನ್ನ ಹತ್ರ ಇವರು ಅದು ಕೂಡ ನೀವು ಮುಂದೆ ನನ್ನ ಹತ್ರ ಇವರು ಬಂದು ಗ್ರಾಮಸ್ಥರಿಗೆ ಲೈಟ್ ಬೇಕಂತ ಹೇಳ್ತಾರೆ, ದಾರಿ ದೀಪ ಇಲ್ಲ ಅಂತ ಹೇಳ್ತಾರೆ. ನಾನು ಕೂಡ ಅದಕ್ಕೆ ಸ್ವಂತ ನನಗೆ ಕೂಡ ಗ್ರಾಮಸ್ಥರಿಗೆಲ್ಲ ಫೋನ್ ಬರ್ತದೆ, ದಾರಿ ದೀಪ ಇಲ್ಲ ಒಂದು ಸ್ವಲ್ಪ ಆಫೀಸ್. ಆದ್ರೂ ಇವರ ಉಪಾಧ್ಯಕ್ಷ ಮತ್ತು ಸದಸ್ಯರನ್ನು ಇಟ್ಟು ನಾವೊಂದು ಬಿಡಿಒ ಮತ್ತು ಸೆಕ್ರೆಟರಿಗಳನ್ನು ಕರೆದು ಒಂದು ದಾರಿ ದೀಪವನ್ನು ಖರೀದಿಗೆ ಹೇಳ್ತೇನೆ. ಆದರೂ ನಮ್ಮ ಸೆಕ್ರೆಟರಿ ಹೇಳ್ತಾರೆ ಅಧ್ಯಕ್ಷರ ಮೊದಲಿದ್ದು 3 ಲಕ್ಷ ಚಿಲ್ಲರ ಬಾಕಿ ಉಂಟು, ಅವರು ಕೊಡುವುದು ಡೌಟ್ ಅಂತ ಹೇಳ್ತಾರೆ ಅಂತ ಹೇಳಿ ಫೋನ್ ತೆಗೆದವರ ಮನವೊಲಿಸಿ ನೆಕ್ಸ್ಟ್ ನಿಮಗೆ ಬರುವ ನಮ್ಮ 14 ತಾರೀಕಿಗೆ ಅವಶ್ಯ ಬಂತು. ಆವಾಗ ನಿಮಗೆ ನಾವು ಪಂಚಾಯತ್ ಇದರಲ್ಲಿ ಗ್ರ್ಯಾಂಟ್ ಬಂದಿದೆ, ಆ ಗ್ರ್ಯಾಂಟ್ ಅನ್ನು ನಾವು ಕ್ಲಿಯರ್ ಮಾಡಿ ನಿಮಗೆ ಕೊಡ್ತೇವೆ, ಈಗ ನಮಗೆ ಸ್ವಲ್ಪ ಲೈನ್ ಕೊಡ್ತೇವೆ. ಓಕೆ ಅಧ್ಯಕ್ಷ ಅದು ಕೊಡುವುದಾದ್ರೆ ನಾವು ಕೊಡ್ತೇವೆ ಅಂತೇಳಿ ನಿಮ್ದು ಎಷ್ಟು ಅಂತ ಇಮೇಲ್ ಮಾಡಿ ಅಂತ ಹೇಳ್ತಾರೆ. ನಾನು ಕಾರ್ಯದರ್ಶಿ ಅವ್ರ ಕೇಳ್ತೇನೆ, ಸರ್ ಅವ್ರು ಒಪ್ಪಿಕೊಂಡ್ರು ಅವರಿಗೊಂದು ಇದು ಮಾಡಿ ಇಮೇಲ್ ಮಾಡಿ ನಮ್ಗೆ ಎಷ್ಟು ಲೈಟ್ ಬೇಕಂತ. ಅದೇ ರೀತಿ ನಮ್ಮ ಸದಸ್ಯರಂತೆ ಇದೆ ಇವರದೇ ಸದಸ್ಯರು ಹೇಳ್ತಾರೆ ನಮ್ಮ ವಾರ್ಡಿಗೆ ಇಷ್ಟು ಲೈಟ್ ಬೇಕು, ನನ್ನ ವಾರ್ಡಿಗೆ ಇಷ್ಟು. ಅವರ ಮಾತಿಗೆ ಪ್ರಕಾರ ಅವರ ಹೇಳಿದ ಮಾತಿಗೆ ಅವರಿಗೆ ಬೇಕಾದಷ್ಟು ಲೈಟ್ಗೆ ಹೊಸ ಲೈಟಿನ ಆರ್ಡರ್ ಮಾಡ್ತೇನೆ. ಇನ್ನಿತರ ವಾರ್ಡ್ಗಳಲ್ಲಿ ಅಲ್ಲಿ ಸಾಲ ಉಂಟಲ್ಲ, ಸಾಲ ಇಟ್ಟು ನಾವು ತುಂಬಾ ಕಲಿಸುವುದು ಬೇಡ ಅಂತ ಹೇಳಿ ನಾವೆಲ್ಲ ಸ್ವಲ್ಪ ಕಲಿಸ್ತೇವೆ. ಆದರೂ ಇದು ಇಮೇಲ್ ಮಾಡಿ ಮರುದಿನ ಲೈಟ್ ಬರ್ತದೆ ಪಂಚಾಯತಿಗೆ. ಮರುದಿನ ಬಂದಾಗ ಇವರು ಯಾವತ್ತು ಲೈಟ್ ನಮಗೆ ಬೇಕಂತ ಇವರು ಹೇಳ್ತಾರೆ, ಹೀಗೆ ಕಲಿಸಿರುವ ಹೀಗೆ ಮನೆ ಹೋಗಿ ಆಮೇಲೆ ನಾವು ಹಾಕುವ ಅಂತ ಒಳ್ಳೆ ಸೊಲ್ಯೂಷನ್ ಅಂತ ಹೇಳಿ ನಾವು ಕೂಡ ಗ್ರಹಿಸಿದ. ನಮಗೆ ಇವಾಗ ಕುತಂತ್ರ ಗೊತ್ತಿರಲಿಲ್ಲ. ಆಮೇಲೆ ಇವರು ಏನ್ ಮಾಡ್ತಾರೆ, ಸಾಮಾನ್ಯ ಸಭೆ 13ನೇ ತಾರೀಕು 14 ತಾರೀಕು ಸಾಮಾನ್ಯ ಸಭೆ ಆಗಿದೆ. 13 ತಾರೀಕಿಗೆ ಇವರಿಗೆ ಒಂದು ಪರ್ಸನಲ್ ಇವರ ಪಕ್ಷದ ಮೀಟಿಂಗ್ ಆಗ್ತದೆ. ಅಲ್ಲಿವರೆಗೆ ಅಂತಾರೆ ನಾಳೆ ನಾವು ಯಾವ ಗ್ರಾಮ ಸಭೆಗೆ ಸಾಮಾನ್ಯ ಸಭೆಗೆ ಹೋಗುವುದು ಬೇಡ ಅಂತ ಹೇಳ್ತಾರೆ. ಅಲ್ಲಿ ಏನು ತೀರ್ಮಾನ ಮಾಡ್ತಾರೆ ಗೊತ್ತುಂಟಾ, ನೀವು ಇವತ್ತು ಹೋಗಿ ಸಂಜೆ ಅಲ್ಲಿಂದ ಲೈಟ್ ತರಬೇಕು, ಬಂದು ನಾವು ಮತ್ತೆ ಲೈಟ್ ಹೋಗಿ ಪಂಚಾಯತಿ ಕೊಡ್ಬೋದು. ಅಧ್ಯಕ್ಷ ಕೊಟ್ಟ ಮೇಲೆ ಮತ್ತೆ ನಾವು ಅವರಿಗೆ ಏನಾದರೂ ಇವರು ಏನ್ ಮಾಡ್ತಾರೆ ಗ್ರಾಮಸ್ಥರು 13 ತಾರೀಕು ಮೀಟಿಂಗ್ ಇರ್ತಾರೆ. ಇಟ್ಟು ನಾಳೆ ನಾವು ಯಾರು ಹೋಗುವುದು ಬೇಡ. ಆಮೇಲೆ 14 ತಾರೀಕಿಗೆ ಮೀಟಿಂಗ್ ಬರುದು. ಈ ಲೈಟ್ ಬಂದು 15 ದಿವಸ ಪಂಚಾಯತ್ ಲೈಟ್ ಬರುವುದಿಲ್ಲ. 13 ಸಂಜೆ 5 ಗಂಟೆಗೆ ಮೀಟಿಂಗ್ ನಡೆದ ನಂತರ ಪಂಚಾಯತಿಗೆ 5 ಗಂಟೆಗೆ ಬಂದು ನಮ್ಮ ಸಿಬ್ಬಂದಿ ಹತ್ರ ಲೈಟ್ ಗೆಲ್ತಾರೆ, ಲೈಟ್ ಕೊಡಿ ಅಂತ ಸಿಬ್ಬಂದಿ ನನಗೆ ಕಾಲ್ ಮಾಡ್ತಾರೆ. ಇಲ್ಲಿ ಇಬ್ಬರು ಸದಸ್ಯರು ಬಂದಿದ್ದಾರೆ, ಲೈಟ್ ಗೆಲ್ತಾ ಇದ್ದಾರೆ, ಕೊಡ್ಬೇಕಂತ ಹೇಳ್ತಾರೆ. ನಾನು ಹೇಳಿದೆ ಇವತ್ತು ಕೊಡ್ಬೇಡಿ, ನಾಳೆ ಸಾಮಾನ್ಯ ಸಭೆ ಉಂಟಲ್ಲ, ಸಾಮಾನ್ಯ ಸಭೆ ನಡೆದು ನಾಳೆ ಕೊಡು. ಇಲ್ಲ ಅಧ್ಯಕ್ಷರ ಸದಸ್ಯರ ಹತ್ರ ಕೊಡ್ತೇನೆ ಮಾತನ್ನ, ಸದಸ್ಯರಿಗೆ ಹೇಳ್ತೇನೆ ನಾಳೆ ಸಾಮಾನ್ಯ ಸಭೆ ಉಂಟಲ್ಲ ಅವಾಗ ನಾವು ಡಿವೈಡ್ ಮಾಡಿ ನಾಳೆ ಕೊಡುವ. ಇವತ್ತೊಂದು ಮಾತು ಅಲ್ಲ, ಇವತ್ತು ಕೊಟ್ಟರೆ ಒಳ್ಳೇದಿದ್ದು ನಾವು ಕೊಂಡೋಗಿ ಮನೆಯಲ್ಲಿ ಇರ್ತಿದ್ದೆ, ಇಲ್ಲ ನಾಳೆ ಕೊಡುತ್ತೇನೆ ಅಂತ ಹೇಳ್ತಾರೆ. ಅವರು ಹೋಗ್ತಾರೆ. ಮರುದಿನ ಸಾಮಾನ್ಯ ಸಭೆಗೆ ಯಾವ ಚೆನ್ನಾಗಿ ಬರುವುದಿಲ್ಲ. ನಾವು 5 ಜನ ಸದಸ್ಯರು ಕೂತು ಬರ್ತಾರೆ ಕಾಯುದು. ನನಗೆ ಗೊತ್ತಿಲ್ಲ ಇವರು ಕುತಂತ್ರಲ್ಲ, ಇವರು ಬರುವುದೇ ಇಲ್ಲ. ಆಮೇಲೆ ಸಾಮಾನ್ಯ ಸಭೆ ನಡೆಯುತ್ತದೆ. ಅದಕ್ಕೆ ಮರುದಿನ ಇವರು ಆಗ್ತಾರೆ ವಾಟ್ಸಪ್ ಅಲ್ಲಿ ತಮ್ಮ ತಾಕತ್ತಿದ್ದರೆ ಅಧ್ಯಕ್ಷರು ಸಾಮಾನ್ಯ ಸಭೆ ನಡೆಸಿ ನೋಡಲಿ ಅಂತ. ಅದಕ್ಕೆ ಯಾರು
ಕೇಳಿದ್ರು ಯಾಕೆ ಈ ಸಭೆಗೆ ಹೋಗಲಿಲ್ಲ, ಅದಕ್ಕೆ ಕಾರಣ ಹೇಳ್ತಾರೆ. ಯಾವುದು ಇವರ ಅವಧಿಯಲ್ಲಿ ಒಂದು ಭ್ರಷ್ಟಾಚಾರ ಆಗಿದೆ ನಮ್ಮ ಪಂಚಾಯತ್ 2 ವರ್ಷ. ಒಂದು ಸದಸ್ಯ ಯಾರ್ದೋ ಒಬ್ಬನ ಮನೆ ತೋರಿಸಿ 1,20,000 ರೂಪಾಯಿ ಬಸವ ಸಂಖ್ಯೆ ಹಣ ತೆಗೆದ. ಆದ್ರೂ ನಮಗೆ ಗೊತ್ತಿದ್ದು ಹೋಗ್ಲಿ, ಏನಾದ್ರೂ ಆಗಿದೆ ತಪ್ಪಾಗಿದೆ ಸರಿಯಾಗಿ ಹೋಗ್ಲಿ, ಅದು ಯಾರು ಅವರಿಂದಲೇ ಗ್ರಾಮಸ್ಥರಿಗೆ ತಿಳಿಯುತ್ತದೆ, ಅವರ ಸಂಬಂಧಿಕರಿಂದಲೇ ಇದು ಗ್ರಾಮಸ್ಥರಿಗೆ ತಿಳಿಯುತ್ತದೆ. ಆ ಗ್ರಾಮಸ್ಥರು ಏನ್ ಮಾಡ್ತಾರೆ ಗೊತ್ತುಂಟ, ಒಂದು ಆರ್ಥಿಕರಾಗಿ ಆಗ್ತಾರೆ. ಸದಸ್ಯರು 1,20,000 ರೂಪಾಯಿ ತೆಗೆದು ಸ್ವಂತ ಯಾವ ಮನೆ ತೋರಿಸಿ 1,20,000 ರೂಪಾಯಿ ಅದಕ್ಕೆ ಇವರು ಹೇಳ್ತಾರಂತೆ ಅದು ನಮ್ಮಲ್ಲಿ ಇತ್ತಲ್ಲ, ಅದನ್ನ ಯಾಕೆ ಪಬ್ಲಿಕ್ ಮಾಡಿದ್ವಿ, ಅದಕ್ಕೆ ನಾವು ಬರುವುದಿಲ್ಲ ಅರ್ಥ. ಅದನ್ನ ಯಾಕೆ ಅದಲ್ಲಿ ಗುಟ್ಟಲ್ಲಿ ಇತ್ತಲ್ಲ, ಅದನ್ನು ಯಾರು ಆಟಿಕೆ ಮಾಡಿ ಹಾಕಿದ್ದು, ಅದಕ್ಕೆ ಬೇಕು ನಾವು ಹೋಗಲ್ಲ ಆಯ್ತಾ. ಆಮೇಲೆ ಎರಡನೇ ನಾವು ಸಾಮಾನ್ಯ ಕರೆದಾಗ ಇದ್ದಾರೆ ನಮ್ಮಲ್ಲಿ ಯಾರು ಇಬ್ಬರು ಅವರಿಗೆ ಮತ ಚಲಾಯಿಸಿದ್ದಾರೆ, ಅದಕ್ಕೆ ಬೇಕು ನಾವು ಹೋಗಲ್ಲ ಆಯ್ತು. ಮೂರನೇ ಅವಧಿಗೆ ಅಂತಾರೆ ಅಧ್ಯಕ್ಷರು ನಮಗೆ ಕಾಲ್ ಮಾಡಬೇಕು. ಇವರು ಎಂತ ಯಾವ ಜನ್ಮದ ಒಂದು ಸದಸ್ಯರು ನನಗೆ ಅರ್ಥ ಆಗುತ್ತೆ ಗ್ರಾಮಸ್ಥರು. ಈ ಗ್ರಾಮದ ಸಾಮಾನ್ಯ ಸಭೆ ಇದಕ್ಕೆ ಏನು ಅರ್ಥ ಉಂಟು? ಒಂದಾಗಿ ಲಿಂಕ್ ಉಂಟ. ನಾವು ಸದಸ್ಯರಾಗಬೇಕು, ಗ್ರಾಮಸ್ಥರ ಮೂಲಭೂತ ಸೌಕರ್ಯಗಳನ್ನು ಅವರ ಮನೆಗೆ ಮುಟ್ಟಿಸಿ ಅವರ ಕಷ್ಟಗಳಲ್ಲಿ ಸ್ಪಂದಿಸಲು. ಅದು ಬಿಟ್ಟು ವಾಟ್ಸಪ್ ಆಗ್ತಾರೆ. ನಮ್ಮ ಮುಖಾಕತ್ತಿದ್ದೆ ನಮ್ಮ ಒಂದು ಮಾಜಿ ಮುಖ್ಯಮಂತ್ರಿಯವರ ಒಂದು ಡೈಲಾಗ್ ಯಾರದು ಬಸವರಾಜ ಬೊಮ್ಮಾಯಿ ಅದನ್ನು ಹಿಡಿದುಕೊಂಡಿದ್ರು, ದಮ್ ಮುಕ್ತಾಟ ಇದು ಬಿಟ್ಟರೆ ಏನಿಲ್ಲ. ಇವರಿಗೆ ಗ್ರಾಮಸ್ಥದಲ್ಲಿ ಎಂತೂ ಬೆಲೆ ಇಲ್ಲ. ಅವರನ್ನು ಪಾಪದು ಅವರನ್ನು ಮನೆಗೆ ಹೋಗಿ ಇವರನ್ನು ವಿಜಯಿಸಿದ ಕಾರ್ಯಕರ್ತರು ಪಾಪ ಈಗ ಅವರು ಕೂಗ್ತಾರೆ, ಯಾಕೆ ನಾವು ಇವ ಕರ್ಮಕ್ಕೆ ಇವರನ್ನು ಗೆಲ್ಲಿಸಿದ್ದೇವೆ, ಗ್ರಾಮಸ್ಥರಿಗೆ ನಾವು ಏನು ಉತ್ತರ ಮಾಡಲಿಲ್ಲ. ಅವರು ಹೇಳಿದ್ರಲ್ಲಿ ಹೇಳ್ತಾರೆ, ಯಾಕೆ ಮಾಡ ನಿಮ್ಮನ್ನು ನಾವು ಇಷ್ಟು ಕಷ್ಟ ಬಂದು ಗೆಲ್ಲಿಸಿದ್ದು ನೀವು ಸಾಮಾನ್ಯ ಸಭೆ ತಪ್ಪಿಸಲಿಲ್ಲ, ಅಲ್ಲ ನಿಮಗೆ ಸಾಮಾನ್ಯ ಸಭೆ ಹೋಗಲಿಲ್ಲ ಅಲ್ಲ, ಬೇರೆ ವಿಷಯದಲ್ಲಿ ಮನೆಯಲ್ಲಿ ಕೂತ್ಕೊಳ್ತೀವಿ. ಗ್ರಾಮಸ್ಥರಿಗೆ ಇವರು ಒಂದು ಇದಾಗಿ ಇಟ್ಟಿದ್ದಾರೆ, ಎಂತದ್ದು ಒಂದು ಮಾಡಿ ಅಂತ ಆಗಿಬಿಟ್ಟು. ಯಾವಾಗ ಒಂದು ಇಲೆಕ್ಷನ್ ಆಗ್ತದೆ ನನ್ನ ಹತ್ರ ಇಟ್ಟಾದ್ರೆ ಅವರಿಗೆ ಏನಾದ್ರು ಮಾಡ್ಲಿಕ್ಕಾದ್ರೆ ನಿಮಗೆ ಅವರಿಗೆ ಏನಾದ್ರು ಮಾಡಿ ನಾವು ಇಲೆಕ್ಷನ್ ಮಾಡಿ ಅವರು ಬಂದಾಗ ನಾವು ಮಾಡಿದ ಕರ್ಮಕ್ಕೆ ಏನಾದ್ರೂ ಒಂದು ಪ್ರತಿಫಲ ಸಿಗಲಿ ಅಂತ ಹೇಳ್ತಾರೆ. ಇವರಿಗೆ 9 ಯಾರು ಕೊಡ್ಬೇಕಂತ ಇವರಿಗೆ ಗೊತ್ತಿಲ್ಲ. ಇವರ ಅಧ್ಯಕ್ಷ ಮಾಜಿ ಅಧ್ಯಕ್ಷ ಕೇಳ್ತಾರೆ, ಸದಸ್ಯರ 9 ಕೊಡ್ಬೇಕು ಅಧ್ಯಕ್ಷರು ಕೊಡ್ಬೇಕಂತ ವಾಟ್ಸಪ್ ಅಲ್ಲಿ ಕೇಳ್ತಾರೆ. ಆದ್ರೆ ಇದಕ್ಕೆ ಮೊದಲು ಅವರೇ ಕೊಟ್ಟಾರೆ ಅಂತ ನನಗೊಂದು ಡೌಟ್. 9 ನಿಜವಾಗಿ ಕೊಡುವುದು, 9 ಲೈಸೆನ್ಸ್ ಕೊಡುವುದು ನಿಜವಾಗಿ ಗ್ರಾಮಸ್ಥರು ಬಂದು ಕೇಳ್ತಾರೆ, ನನಗೊಂದು 9 ಬೇಕಾ ಅಲ್ಲದೆ ನನಗೊಂದು ಲೈಸೆನ್ಸ್ ಬೇಕಂತ ಕೇಳ್ತಾರೆ. PDO ಕಾರ್ಯದರ್ಶಿ ಅವರ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಮಾಡ್ತಾರೆ, ಮಾಡಿ ಸಾಮಾನ್ಯ ಸಭೆಗೆ ಇರ್ತಾರೆ. ಅವರು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಸರಿ ಉಂಟಂದ್ರೆ ಅಲ್ಲಿ ಸಾಮಾನ್ಯ ಸಭೆಯಲ್ಲಿ ಸದಸ್ಯರು ಕೇಳ್ತಾರೆ, ಅದಕ್ಕೆ ಸಂಬಂಧಪಟ್ಟ ಆ ವಾರ್ಡಿಗೆ ಸಂಬಂಧಪಟ್ಟ ಸದಸ್ಯರ ಹತ್ರ ಕೇಳ್ತಾರೆ. ಅವರ ಸರಿಯಲ್ಲ ನಿರ್ಣಯವನ್ನು ಹಾಕಿ ಲೈಸೆನ್ಸ್ ಕೊಡ್ತಾರೆ. ಇದಕ್ಕೆ ಈ ಲೈಸೆನ್ಸ್ ಅಧ್ಯಕ್ಷರು ಕೊಡೋದು ಸದಸ್ಯರು ಕೊಡುವಂತ ಈ ಮಾಜಿ ಅಧ್ಯಕ್ಷರಿಗೆ ಗೊತ್ತಿಲ್ಲ. ವಾಟ್ಸಪ್ ಅಲ್ಲಿ ಹೇಳ್ತಾರೆ, ನೀವು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಲ್ಲ ಇದರ ಬಸ್ ಮಾಲಕ ಸಂಘದ ಅಧ್ಯಕ್ಷರು, ಯಾವ ಒಂದು ಕರ್ಮ ದೇವರಿಗೆ ಗೊತ್ತಿಲ್ಲ. ಈ ಅಧ್ಯಕ್ಷರ ದುರ್ಹಂಕಾರ ಎಲ್ಲಿವರೆಗೆ ಇದೆ? ಈ ವಾಟ್ಸಪ್ ಅಲ್ಲಿ ಅವರ ವಾಟ್ಸಪ್ ಡಿಪಿಯಲ್ಲಿ ನೋಡಿ, ಈಗ ಅವರದ್ದು ಇದುಂಟು ಯಾವುದು ಪಂಚಾಯತ್ ಅಧ್ಯಕ್ಷರಂತ ಡಿಪಿ ಅಂತ ಯಾರು ಹೇಳಿದ್ರು ತೆಗೆಯೋದಿಲ್ಲ. ಎಷ್ಟು ಪಂಚಾಯತಿ ವಿಷಯದಲ್ಲಿ ಎಷ್ಟು ತಿಳಿದುಕೊಂಡಿದ್ದಾರೆ ಅಂತ ನೋಡಿ. ಇವರ ಅವಧಿಯಲ್ಲಿ ಅಧ್ಯಕ್ಷರು ಹೇಳ್ತಾರೆ, ಯಾರಾದ್ರೂ ಗ್ರಾಮಸ್ಥರು ಈಗ ನಮ್ಮ ಉಪಾಧ್ಯಕ್ಷರ ಗಂಡ ಬಂದು ಹೇಳ್ತಾರೆ, ಅಲ್ಲಿ ನೀರಿಲ್ಲ, ಸ್ವಲ್ಪ ಸಮಸ್ಯೆ ಆಗಿದೆ ಅಧ್ಯಕ್ಷರೇ, ಸ್ವಲ್ಪ ಅದಕ್ಕೆ ಸ್ಪಂದಿಸಿ ಒಂದು ಕಾಲ್ ಮಾಡಿದವರಿಗೆ. ಇವರು ಹೇಳ್ತಾರೆ, ಇವರ ಒಂದು ನಾಟ್ಕೊಟ್ಟು ಇಂಗ್ಲಿಷ್ ಉಂಟು, ಐ ಡೋಂಟ್ ಕೇರ್ ಅಂತ. ಇಂಥ ಒಂದು ಅಧ್ಯಕ್ಷರನ್ನು ಇಟ್ಟು ಇವರು ಅಧಿಕಾರ ಮಾಡಿದ್ದಾರೆ. ಅದೆಷ್ಟು ಎಂತ ಅಧಿಕಾರ ಆಗಿರ್ಬೇಕು ಅಂತ ಕೇಳಿ ನೋಡಿ, ಇವರು ಎಂತ ಅಧಿಕಾರ ಮಾಡಿರ್ಬೋದು ಅಂತ ಹೇಳಿ. ಇವರು ಒಂದು ಗಾಡಿ ಚಲಾಯಿಸ್ತಾರೆ, ಅವರ ಗಾಡಿ ಬರುವಾಗ ರೋಡಿನಲ್ಲಿ ಹೋಗುವಾಗ ಸೈಡಿಗೆ ನಿಂತಾರೆ.
ಪಾಪ ಒಂದು ಕೋಳಿ ಮಾಡಿದ ಅದನ್ನು ಅಡಿಗೆ ಆಗಿ ಹೋಗ್ತಾರೆ. ಹೋಗುವಾಗ ಆ ಮನೆಯ ಕೋಳಿನ ಮನೆಯವರು ಕೇಳ್ತಾರಪ್ಪ, ಅಧ್ಯಕ್ಷ ನಿಮ್ಮ ಗಾಡಿ ನಡಿಗೆ ನನ್ನೊಂದು ಕೋಳಿ ಬಿದ್ದೀನಿ, ಅದಕ್ಕೆ ಒಂದು ಉತ್ತರ ಬೃಹಂಗಾರದ ಉತ್ತರ, ನಿಮ್ಮ ಕೋಳಿ ಮನೆ ಮಾಡಿ ನಿಮ್ಮ ಮನೆಯ ಅಂಗಳದಲ್ಲಿ ಸಾಕಿ ಕೋಳಿ ಬಿಡ್ಲಿಕ್ಕಲ್ಲ ಅಂತ. ಇಂಥ ಒಂದು ಅಧ್ಯಕ್ಷರನ್ನು ಇವರು 2 ವರ್ಷ ಆಡಳಿತ ಮಾಡಿರುವಾಗ ಹೇಗಿರ್ಬೇಕು ಇವರ ದಪ್ಪ ಪಂಚಾಯತ್ ಹೇಗಿರ್ಬೋದು? ಇವರು ಯಾವ ರೀತಿಯಲ್ಲಿ ನೋಡಿ ಸದ್ಯ ಗ್ರಾಮಸ್ಥರ ಪಂಚಾಯತ್ ಒಂದು ಕಟ್ಟಡವನ್ನು ಅದು ಯಾರೇ ಮಾಡುವಾಗ ಅದಕ್ಕೊಂದು ನಿಯಮ 1,000 ರೂಪಾಯಿ ಬಾಡಿಗೆ ಕಟ್ಟಿ ಅದನ್ನು ನಾವು ಅದರ ನಿಯಮದಂತೆ ಮಾಡಿಸಿ ಕಾರ್ಯಕ್ರಮಗಳನ್ನು ಏನು ಮಾಡಬಹುದಂತ ಒಂದು ಇವರೇನು ಮಾಡ್ತಾರೆ, ಇವರ ಸ್ವಂತ ಕಾರ್ಯಕ್ರಮವನ್ನು ಏನೋ ಒಂದು 10, 20, 25, 30 ಹೆಂಗಸರನ್ನು ಇಟ್ಟುಕೊಂಡು ಏನೋ ಒಂದು ಕಾರ್ಯಕ್ರಮವನ್ನು ಪಂಚಾಯತ್ಗೆ ಪರ್ಮಿಷನ್ ಇಲ್ಲದೆ ಮಾಡ್ತಾರೆ. ಮಾಡಿ ಸ್ಟೇಟಸ್ ಎಲ್ಲ ಆಗ್ತಾರೆ. ಇವಾಗ ಇದನ್ನು ಹಾಕಿ ಆ ವಿಷಯ ನಮಗೆ ಇರ್ತಾ ಇದೆ, ಇವರು ಬಾಡಿಗೆ ತೆಗೀಲಿಲ್ಲ, ಬಾಡಿಗೆ ಕಟ್ಟಲಿಲ್ಲ, ಇವರು ಪಂಚಾಯತ್ ಸಿಬ್ಬಂದಿಯಿಂದ 2 ಕಾರಣ ಹೇಳಿ ಅವರಿಂದ ಕೀಲಿ ತೆಗೆದುಕೊಂಡಿದ್ದಾರೆ. ಏನೋ ಕಾರಣ ಅವರಿಗೂ ಗೊತ್ತಿಲ್ಲ ಸಭೆ ಆದಲ್ಲಿ ನಮಗೆ ವಿಷಯ ಇತ್ತು. ನಾನು ಅದನ್ನು ಗ್ರಾಮದ ಸಾಮಾನ್ಯ ಸಭೆಯಲ್ಲಿ ಕೇಳಿದವರಿಗೆ ದುರಹಂಕಾರದ ಮಾತು, ಅದು ಆಗಲ್ಲ, ಅದೇನಾಗ್ತದ ಹಾಗೆ ನಾ ಮಾಡಿದೆ, ನೀವೇನು ಮಾಡಿ ಎಲ್ಲರಲ್ಲಿ ಅವರ ಸದಸ್ಯರು ಕೂಡ ಸೇರಿ ಸಿಹಿ ಮಾಡಿ ಆಗಿದೆ. ಸರಿ ಸಾರಿ ತಪ್ಪಾಯಿತು, ಅದು ಮಾಡಬಾರ್ದಿತ್ತು, ಮಜಿದ್ರವರು ನೀವು ಮಾತನಾಡಿ ಸ್ವಲ್ಪ ಒಂದು ಎಕ್ಸ್ಕ್ಯೂಸ್ ಕೊಡಿ, ಹಾಗೆ ಬಿಟ್ಟು ಆಡಳಿತ ಎಂದರೆ ನಿರ್ಣಯವಾದ 2.5 ವರ್ಷದಲ್ಲಿ ನಿರ್ಣಯವಾದ ಒಂದೇ ಒಂದು ನಿರ್ಣಯವನ್ನು ಇವರು ಜಾರಿಗೊಳಿಸಿಲ್ಲ. ಇವರಿಗೆ ಸದಸ್ಯರು, ಇವರ ಅವಧಿಯಲ್ಲಿ 2 ಸದಸ್ಯರು ಇವರಿಗೆ ಸಪೋರ್ಟ್ ಮಾಡ್ತಾರೆ. ಸಾಮಾನ್ಯ ಸಭೆಯಲ್ಲಿ ಇವರ ಆಡಳಿತವನ್ನು ನೋಡಿ ಸಾಮಾನ್ಯ ಸಭೆಯ ಬಾವಿಗಿಳಿದು ಸದಸ್ಯರು ಪ್ರತಿಭಟನೆ ಮಾಡ್ತಾರೆ. ಇವರಿಗೆ ಮಾಡಿದ ಸಪೋರ್ಟ್ ಮಾಡಿದ ಸದಸ್ಯರು ಅವರು ಹೇಳ್ತಾರೆ, ಆ ದಿವಸ ಅವರಿಗೆ ಸಮಾಧಾನ ಮಾಡಿ ನಾವು ಸರಿ ಮಾಡ್ತೇವೆ. ಆಮೇಲೆ ಅವರು ಹೇಳ್ತಾರೆ, ಇನ್ನು ಮುಂದೆ ನಾವು ಯಾವ ಸಾಮಾನ್ಯ ಸಭೆಗೆ ಬರುವುದಿಲ್ಲ, 2-3 ಸಾಮಾನ್ಯ ಸಭೆಗೆ ಬಂದು ಸೈನ್ ಆಗಿ ಹೋಗ್ತೇವೆ. ಯಾಕೆ ಸರ್ ಹಾಗೆ ಹೇಳ್ತೇವೆ? ಇವರಿಂದ ಏನು ಆಗುದಿಲ್ಲ, ನಾವು ಇವರಿಂದ ಇವರಿಗೆ ಸಪೋರ್ಟ್ ಮಾಡಿ ನಾವು ಈಗ ಇದಾಗಿದ್ದೇವೆ. ಏನು ಇವರಿಂದ ಯಾಕೆ ನಾವು ಬರ್ಬೇಕಂತ ಜೀವನ ಸ್ವಂತ ಸದಸ್ಯರು ಅವರಿಗೆ ಈಗ ಸದಸ್ಯರನ್ನು ಇವರು ರಾತ್ರಿ 2ನೇ ಅವಧಿ ಚುನಾವಣೆಗೆ ಇವರಲ್ಲಿ 2 ರಾತ್ರಿ ಮೊದಲನೇ ರಾತ್ರಿ ಇವರಿಗೆ ಸೆಲೆಕ್ಟ್ ಆಗ್ತದೆ. ಇವರದೇ ಮೆಂಬರ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಅಂತ. ಮರುದಿನ ಇದೇ ಸದಸ್ಯರು ಇವರಿಗೆ ಸಪೋರ್ಟ್ ಮಾಡಲ್ಲ ಅಂತ ಗೊತ್ತಾಗ್ತದೆ. ಗೊತ್ತಾಗಿ ಇವರು ಏನ್ ಮಾಡ್ತಾರೆ ಗೊತ್ತುಂಟಾ? ಇದೇ ಮಾಜಿ ಅಧ್ಯಕ್ಷ ಅವರ ಮನವಳಿಗೆ ಹೋಗಿ ಹೇಳ್ತಾರೆ, ಸರ್ ಅಧ್ಯಕ್ಷ ನೀವಾಗಿ ಉಪಾಧ್ಯಕ್ಷರು ನಾವು ಮಾಡ್ತೇವೆ ಅಂತ. ಅವರ ಪಾರ್ಟಿಯವರನ್ನು ಮಾಡಿ ಇವರನ್ನು ಕರೆದುಕೊಂಡು ಹೋಗ್ತಾರೆ. ಗೊತ್ತುಂಟು ಇವರಿಗೆ ಈ 2.5 ವರ್ಷದಲ್ಲಿ ಇವರು ಸಪೋರ್ಟ್ ಮಾಡುವುದಿಲ್ಲ. ಒಂದು ನಿಲ್ಲಾಗ್ತಾರೆ, ಇಲ್ಲದೆ ಬೇರೆ ಸಪೋರ್ಟ್ ಮಾಡ್ತಾರೆ ಅಂತ ಇವರಿಗೆ ಗೊತ್ತುಂಟು. ಅದಕ್ಕೆ ಏನ್ ಮಾಡಿ ಇವರು 2.5 ವರ್ಷದ ಅವಧಿಯಲ್ಲಿ ಆದ ಭ್ರಷ್ಟವನ್ನು ಇನ್ನಿತರ ಸುಳ್ಳು ಇದನ್ನೆಲ್ಲ ಮುಚ್ಚಬೇಕಲ್ಲ, ಅದಕ್ಕೆ ಇವರು ಸೆಲೆಕ್ಟ್ ಮಾಡ್ತಾರೆ. ಕೊಂಡೋಗಿ ಪಾಪ ಆ ಜನವನ್ನು ನಾಮಿನೇಷನ್ ಹಾಕಿ ಅವರಿಂದ ಅವರು ಸೋಲ್ತಾರೆ, ನಾವು ಬರ್ತೇವೆ. ಆಮೇಲೆ ಇವರ ನಾಟಕ ಶುರು. ಪಂಚಾಯತಿಗೆ ಸಾಮಾನ್ಯ ಸಭೆ ತಪ್ಪಿಸುವುದು, ಅವರು ಅದಕ್ಕೆ ಕರೆಯಲಿಲ್ಲ, ನಾವು ಭ್ರಷ್ಟಾಚಾರವನ್ನು ಬಯಲು ಮಾಡಿದ್ರು, ಹಾಗೆ ಹೀಗೆ ಏನೆಲ್ಲ ಮಾತು. ಒಂದು ಘಟಕವನ್ನು ಹುಡುಕು ಮಾಡಿ ಹೋದ ವರ್ಷ 5 ವರ್ಷದಲ್ಲಿ ನಮ್ಮ ವಿರೋಧಗಳು ಅಧ್ಯಕ್ಷರಾಗಿದ್ದಾರೆ. ಒಂದು ಘಟಕವನ್ನು ತುಂಬಾ ಅವರು ಮತ್ತು ವಿವೇಕ ನಾವೆಲ್ಲ ಸೇರಿ ತುಂಬಾ ಪ್ರಯತ್ನ ಪಟ್ಟು ಒಂದು ಘಟಕವನ್ನು 30 ವರ್ಷದವರೆಗೆ ಒಂದು ಘಟಕವನ್ನು ಉದ್ಘಾಟನೆ ಮಾಡಿ ಆಮೇಲೆ ಪಂಚಾಯತ್ ಇಲೆಕ್ಷನ್ ಆಯಿತು. ಇಲೆಕ್ಷನ್ ಆಗಿ ಗ್ರಾಮಸ್ಥರನ್ನು ಏನೆಲ್ಲ ಮಾಡಿ ನಾವು ಹಾಗೆ ಮಾಡ್ತೇವೆ, ನಾವು ಹೀಗೆ ಮಾಡ್ತೇವೆ, ಡೋರ್ ನಂಬರ್ ಕೊಡ್ತೇವೆ, ನಿವೇಶನ ಕೊಡ್ತೇವೆ, ಅಷ್ಟಾಭಿವೃದ್ಧಿ ಮಾಡಿ ಇಷ್ಟಾಭಿವೃದ್ಧಿ ಮಾಡ್ತೇವೆ, ನಮಗೊಂದು ಚಾನ್ಸ್ ಕೊಡಿ ಏನೆಲ್ಲ ಏನು ಪಾಪ ಕಾರ್ಯಕರ್ತರನ್ನು ಇವರು ಮನೆ ಕಳಿಸಿದ್ರು. ಆಮೇಲೆ ಪಾಪ ಇವರ ಕಾರ್ಯಕರ್ತರಿಗೆ ಮಾತಿ ಮೊದಲಾಗಿ ಪಾಪ ಈ ಗ್ರಾಮಸ್ಥರನ್ನು ಗೆಲ್ಲಿಸಿ 2.5 ವರ್ಷ ಏನು ಮಾಡಿದ್ರೆ 15 ಬರ್ತದೆ ಒಂದು ಗ್ರಾಂಟ್ ಅಂತ. ಅದು ಪ್ರತಿ ಪಂಚಾಯತಿ ಬರ್ಬೇಕಂತಿಲ್ಲ, ನಾವು ನಿಲ್ಬೇಕು, ಸಾಮಾನ್ಯ ಯಾರು ನಿಂತಾರೋ ಆ ಸದಸ್ಯರಿಗೆ ಆ 15 ಫೈನಾನ್ಸಿನ ಗ್ರಾಂಟ್ ಬಂದೇ ಬರ್ತದೆ. ಅದನ್ನು ಇವರು ಊರಲ್ಲಿ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಕೆಲಸ ಮಾಡಿ ನಾವು ಅದು ಮಾಡಿದ್ದೇವೆ, ಇದು ಮಾಡಿದ ಆ ಗ್ರಾಂಟ್ನಿಂದ
ಮತ್ತೊಂದು ಸ್ಪೆಷಲ್ ಗ್ರಾಂಟ್ ಅಂತ ಹೇಳಿ ಒಂದು 10 ಲಕ್ಷ ರೂಪಾಯಿ ತರ್ತಾರೆ. ತಂದು ಇವರ ಅಧ್ಯಕ್ಷರ ಆಫೀಸಲ್ಲಿ ಕುಳಿತು ಫ್ರೀ ಯೋಜನೆ ಮಾಡ್ತಾರೆ. ನನಗೆ ವಿಷಯ ಗೊತ್ತಿಲ್ಲ, ಎಲ್ಲಿ ಮಾಡಬೇಕಂತ ಅವ್ರಿಗೆ ಗೊತ್ತಿಲ್ಲ. ಆ ವಿಷಯ ನನಗೆ ತಿಳಿದು ನಾನು ಸಾಮಾನ್ಯ ಸಭೆಯಲ್ಲಿ ಕೇಳಿದರೆ ಹೇಳ್ತಾರೆ, ಅದು ನಾವು ಸ್ಪೆಷಲ್ ಗ್ರಾಂಟ್ ತರಿಸಿದ್ದು, ಅದು ನೀವು ಕೊಡ್ಲಿಕ್ಕಲ್ಲ, ನಮಗೆ ಇಷ್ಟಪಟ್ಟವರಿಗೆ ಕೊಡ್ತೀವಿ, ನಮ್ಮ ಮೆಜಾರಿಟಿ ಉಂಟಂತ ಈ ಮಾಜಿ ಅಧ್ಯಕ್ಷರು ಒಂದು ಬೇಜಾರು ಉತ್ತರ ಕೊಡ್ತಾರೆ, ಬೇಜಾರು ಉತ್ತರ ಕೊಡ್ತಾರೆ. ಆಮೇಲೆ ಈ 2.5 ವರ್ಷದಲ್ಲಿ ಅಲ್ಲಿ ಘಟಕ ಓಪನ್ ಆಗಿದೆ. ಇವರ ಅಧಿಕಾರ ಬಂದ ಮೇಲೆ 6 ತಿಂಗಳ ನಂತರ ಸರ್ಕಾರಿ ವಾಹನ ಬರ್ತದೆ. ನಾವು ಹೇಳ್ತಾ ಇದ್ದೇವೆ ಅದೊಂದು ಘಟಕ ಉಂಟು, ಓಪನ್ ಮಾಡಿ ನಾಳೆ ಬರೋ ತಿಂಗಳು ಈ ತಿಂಗಳು ಹೀಗೆ ಮಾಡಿ 2.5 ವರ್ಷ ದುಡ್ತಾರೆ. 2.5 ವರ್ಷಕ್ಕೆ 1 ತಿಂಗಳಿರುವಾಗ ಇವರೊಂದು ನಿರ್ಣಯ ಮಾಡ್ತಾರೆ. ನಾಳೆ ಎಷ್ಟು ತಾರೀಕಿಗೆ ಒಂದು ಡೇಟ್ ಕೊಡ್ತಾರೆ, ಅದಕ್ಕೆ ಆ ತಾರೀಕಿಗೆ ಘಟಕ ಉದ್ಘಾಟನೆ ಅಂತ. ಆ ಘಟಕ ಉದ್ಘಾಟನೆ ಆಗಬಹುದು. ನಾನು ಕೇಳ್ತೇನೆ ಅಲ್ಲಿ, ಹೌದಾ ಇದು ಇಷ್ಟು 2.5 ವರ್ಷದಲ್ಲಿ ನಿಮಗೆ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಅವಸರ ಆಗಿದೆ. ಈಗ ಲಾಸ್ಟ್ 1-2 ವರ್ಷ ನೀವು ಅವಧಿ ಮುಗಿಯುವ 1 ತಿಂಗಳು ಯಾಕೆ ಅವಸರ ಮಾಡ್ತೀರಿ? ನೀವೇ ಮಾಡಿ, ಮುಂದಕ್ಕೂ 2 ವರ್ಷದ ನಂತರ ನೀವೇ ಮಾಡಿ, ನಿಮ್ದು ಮೆಜಾರಿಟಿ ಉಂಟು, ನೀವೇ ಮಾಡಿ. ಅದು ಸಮಾಧಾನದಲ್ಲಿ ಚಂದದಲ್ಲಿ ಊರಿನವರಿಗೆ ಪ್ರಯೋಜನ ಸಿಗುವ ಹಾಗೆ ಮಾಡಿ, ಅದಕ್ಕೆ ವ್ಯವಸ್ಥೆ ಮಾಡಿ, ಅದಕ್ಕೆ ಗಾಡಿಗೆ ಆ ಕಸವನ್ನು ಕೊಂಡೊಯ್ಯುವವರನ್ನು ಮಾಡಿ, ಎಲ್ಲಿ ಕೊಂಡೋಗಿ ಎಲ್ಲ ಮಾಡಿದ ನಂತರ ಮಾಡಿದ ಈಗ ಅವರು ಹೇಳ್ತಾರೆ, ಅದು ನೆಕ್ಸ್ಟ್ ಬಂದವರು ಮಾಡ್ತಾರೆ, ನಾವು ಇದು ಉದ್ಘಾಟನೆ ಮಾಡುವ ನೆಕ್ಸ್ಟ್ ಉದ್ಘಾಟನೆ ಮಾಡ್ತಾರೆ. ಈ ಹೆಂಗಸ ನೀವು ಪಕ್ಷದವರು ಸಹಾಯಕ ಕೆಲಸ ಮಾಡಲು ಇವರಿಗೆ ಗೊತ್ತುಂಟು. ಅದಕ್ಕೆ ಬಗ್ಗೆ ಹೇಳ್ತಾರೆ ಇವರು ನೆಕ್ಸ್ಟ್ ಮಾಡ್ತಾರೆ ಅಂತ ಮಾಡಿ ಇಷ್ಟರವರೆಗೆ ಅದನ್ನು ಬಂದು ನಾವು ಬಂದು ಅದನ್ನು ಒಂದು ಗ್ರಾಮಸ್ಥರಿಗೆ ಏನಾದರೂ ಮಾಡುವಂತ ಇರುವಾಗ ಅದಕ್ಕೆ ತಪ್ಪಿಸ್ತಾರೆ. ಇವಾಗ ಒಂದು ಎಂತ ಒಂದು ಗ್ರಾಮಕ್ಕೆ ಎಂತ ಒಂದು ಜೀವನ ನನಗೆ ಗೊತ್ತಿಲ್ಲ. ಒಂದು ಹೇಳ್ತಾರೆ, ಒಂದು ಹೆಂಗಸಿನಿಂದ ಒಂದು ಗಂಡ ಒಳ್ಳೆದಾದ್ರು ಹಾಳಾದ್ರು ಒಂದು ಹೆಂಗಸು, ಒಂದು ಹೆಣ್ಣಿನಿಂದ ಒಂದು ಕಾರ್ಯ ಹಾಳಾದ್ರು ಒಂದು ಒಳ್ಳೆದಾದ್ರು ಒಂದು ಹೆಂಗಸು. ಆದ್ರೆ ಈ ಹೆಂಗಸಿನಿಂದ ಇಡೀ ಗ್ರಾಮವೇ ಆದಾಯಿತು. ಒಂದು ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಬರುವುದನ್ನು ತಡೆಯುವುದು. ಹಾಗೆ ಅಧ್ಯಕ್ಷತೆ ಗ್ರಾಮಸ್ಥರು ಹೇಳಿಕೆ ತುಂಬಾ ಉಂಟು. ಅದಕ್ಕೆ ಬೇಕಾಗಿ ಇನ್ನೊಂದು ವಿಸ್ತಾರವಾಗಿ ಹೇಳ್ತೇನೆ. ನಾಳೆ 4 ತಾರೀಕಿಗೆ ನಾವು ಮೀಟಿಂಗ್ ಇಟ್ಟಿದ್ದೇವೆ. ಅದಕ್ಕೆ ಬಂದರೆ ಮೀಟಿಂಗ್ ಬರದಿದ್ದರೆ ಅವರಿಗೆ ನಮ್ಮ ತಾಕತ್ತನ್ನು ನಾವು ತೋರಿಸ್ತೇವೆ. ಮತ್ತೆ ಈ 3 ಬರದನ್ನು ನಾವು CSC ಮತ್ತು DOಗೆ ಲೆಟರ್ ಮಾಡಿದ್ದೇವೆ. ಅವರದಕ್ಕೆ ಈ ಗ್ರಾಮಸ್ಥರ ಮೂಲಭೂತ ಸೌಕರ್ಯದ ವಿಷಯದಲ್ಲಿ ಆದಷ್ಟು ಬೇಗ ಅದಕ್ಕೆ ಆದೇಶ ಕೊಡ್ತೇವೆ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಒಂದು ತಿಂಗಳಿಗೆ ಅದರ ಒಳಗೆ ನಾಳೆ 4 ತಾರೀಕು ಸಭೆ ಆದರೆ ಆಯಿತು. ಆಗದಿದ್ದರೆ ನಿಮ್ಮ 2.5 ವರ್ಷದಲ್ಲಿ ನೀವು ಏನು ಆಗುದಿಲ್ಲ, ಏನು ಗೊಂದಲಕ್ಕೆ ಒಳಗಾಗಬೇಡಿ, ಆಗುತ್ತದೆ. ಅದಕ್ಕೆ ಆದೇಶ 1-2 ವಾರದಲ್ಲಿ ಬರ್ತದೆ. ನಾಳೆ ಅದು ಸಾಮಾನ್ಯ ಸಭೆ ಅವರು ತಿರಸ್ಕರಿಸಿದರೆ ಅದಕ್ಕೆ 1 ವಾರದಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ವಾರ್ಡ್ ಬರ್ತದೆ. ನಿಮ್ಮ ಮೂಲಭೂತ ಸೌಕರ್ಯಕ್ಕೆ ಏನು ಲೈಸೆನ್ಸ್ ಆಗಲಿ ನಮಗೆ ಏನು ತೊಂದರೆ ಆಗಲ್ಲ, ನೀವೇನು ಗಡಿಬಿಡಿ ಮಾಡಬೇಡಿ. ಇಷ್ಟು ವಿಷಯವನ್ನು ನಾನು ನಿಮಗೆ ತಿಳಿಸ್ತೇನೆ. ಗ್ರಾಮಸ್ಥರು ನೋಡಿ, ಇವರ 2.5 ವರ್ಷದ ಅವಧಿಯಲ್ಲಿ 31 ತಿಂಗಳಲ್ಲಿ 30 ಸಾಮಾನ್ಯ ಸಭೆ ಆಗಬೇಕು. ಕನಿಷ್ಠ ಒಂದು 28 ಆಗ್ಬೇಕಿತ್ತು. ಇವರು ಖಾಲಿ 11 ಸಾಮಾನ್ಯ ಸಭೆ ಮಾಡ್ತಾರೆ. ಕೇಳಿದರೆ ಹೇಳ್ತಾರೆ ಕೊರೋನಾ ಇತ್ತು ಅಂತ. ಕೊರೋನಾ ವರ್ಷ ಇಡೀ ಇರಲಿಲ್ಲ, ಒಂದು 2 ತಿಂಗಳು ಅದು ಬಿಡಿ. ಒಂದು 26 ಇವರು 18 ಮಾಡ್ತಾರೆ. 2 ತಿಂಗಳ ಕೊರೋನಾ ಬಿಟ್ಟು 26 ಇವರು ಮಾಡೋದು ಎಷ್ಟು? 18. 5 ಗ್ರಾಮ ಸಭೆ ಆಗಬೇಕಿತ್ತು, 2 ಗ್ರಾಮ ಸಭೆ ಮಾಡ್ತಾರೆ. ಯಾಕೆಂದ್ರೆ ಇವರ ಅಭಿವೃದ್ಧಿ ವಿಷಯದಲ್ಲಿ ಗ್ರಾಮಸ್ಥರ ಪ್ರಶ್ನೆ ತರಂತೀವಿ, ಹೆದರಿಕೆ ಮಾಡುವುದಿಲ್ಲ. ಮತ್ತೆ ನೋಡಿ ಗ್ರಾಮಸ್ಥರ ಮತ್ತೊಂದು ವಿಷಯ ನೋಡಿ, ಇಲ್ಲಿ ಸಾಮಾನ್ಯ ಸಭೆಗೆ ಲೆಟರ್ ಕೊಟ್ಟು ಕರೆದರೆ ಬರುವುದಿಲ್ಲ. ಮೊನ್ನೆ ಸಜಿಪ ಪಂಚಾಯತ್ನಲ್ಲಿ ಸಾಮಾನ್ಯ ಸಭೆ ಆಗುವುದಿಲ್ಲ ಅಂತ ಹೇಳಿ ಅವರು ಪ್ರತಿಭಟನೆ ಮಾಡ್ತಾರೆ. ನೋಡಿ ಇದು ನೋಡಿ, ಅಲ್ಲಿ ಸಾಮಾನ್ಯ ಸಭೆ ಆಗುವುದಿಲ್ಲ ಅಂತ ಪ್ರತಿಭಟನೆ ಮಾಡ್ತಾರೆ. ಇಲ್ಲಿ ಸಾಮಾನ್ಯ ಸಭೆ ಕರೆದಿಗೆ ಬರುವುದಿಲ್ಲ. ಅಲ್ಲಿ ಪ್ರತಿಭಟನೆ ಮಾಡಿ ಸಿಬ್ಬಂದಿಗಳನ್ನು ಹೊರಗೆ ಬೀಳ್ತಾರೆ. ಒಂದು ಪಂಚಾಯತಿ ಅಂದ್ರೆ ಸರ್ಕಾರಿ ಕಚೇರಿಯಲ್ಲಿ
ಗ್ರಾಮಸ್ಥರ ಸಾರ್ವಜನಿಕರ ಕೆಲಸಕ್ಕೆ ಅಡ್ಡಿಪಡಿಸಿದರೆ ಏನಾಗುತ್ತದೆ ಅಂತ ಒಂದು ಪಂಚಾಯತ್ ಬರಲಿಲ್ಲ. ಇವರು ಮತ್ತೆ ದೇಶ ಆಡಳಿತ ಊರ ಗ್ರಾಮ ಆಡಳಿತ ಮಾಡ್ತಾರೆ. ಎಂತ ಆಡಳಿತ ಮಾಡ್ತಾರೆ ಅಂತ ಮುಂದಿನ ದಿನದಲ್ಲಿ ನೀವೇ ಅವರಿಗೆ ಪಾಠ ಕಲಿಸ್ತಾರೆ ಅಂತ ನಮಗೆ ಗೊತ್ತುಂಟು. ನೀವು ಅದನ್ನು ಕಾಯುತ್ತಾ ಇದ್ದೀರಿ. ಇವತ್ತು ಪಾವೂರು ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟ ಕೆಲವು ವಿರೋಧಿಗಳು ಸುಳ್ಳು ಆರೋಪವನ್ನು ಮಾಡಿ ವಾಟ್ಸಪ್ ಮುಖಾಂತರ ಪ್ರಚಾರ ಪಡೆಯುತ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ನಮ್ಮ ಗ್ರಾಮದ ಪ್ರಥಮ ಪ್ರಜೆ ಅಧ್ಯಕ್ಷರಾದ ಗ್ರಾಮಸ್ಥರಿಗೆ ಕೆಲವು ಸತ್ಯ ಘಟನೆಗಳನ್ನು ತಿಳಿಸಬೇಕಂತ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಅದೇ ರೀತಿ ನಮ್ಮ ಜೊತೆಯಲ್ಲಿ ಪಾವೂರು ಕಾಂಗ್ರೆಸ್ ಗ್ರಾಮ ಸಮಿತಿಯ ಅಧ್ಯಕ್ಷರಾದ ಪ್ರಭಾಕರ್ ಶೆಟ್ಟಿಯವರಿದ್ದಾರೆ. ನಮ್ಮ ಮಾಜಿ ಪಂಚಾಯತಿನ ಸದಸ್ಯರಾದ ಐಜಿ ಸಾದಿಕ್ರವರಿದ್ದಾರೆ. ಪಾವೂರು ಗ್ರಾಮ ಪಂಚಾಯತಿನ ಸದಸ್ಯರಾದ ರಿಯಾಜ್ ಗ್ರಾಮದವರಿದ್ದಾರೆ. ಜೊತೆಯಲ್ಲಿ ಮಾಜಿ ಪಂಚಾಯತ್ ಸದಸ್ಯರಾದ ವಿವೇಕ್ ರೈ ಅವರಿದ್ದಾರೆ. ಇವತ್ತು ನಮ್ಮ ಮೂಲ ಉದ್ದೇಶ ಗ್ರಾಮದ ಸರ್ವೋತ್ತಮ ಅಭಿವೃದ್ಧಿಗೆ ಕೈಗೊಳಿಸಬೇಕಂತ ನಮ್ಮ ಉದ್ದೇಶ. ಇವತ್ತು ನಮ್ಮ ಅಧ್ಯಕ್ಷರ ಮೇಲೆ, ನಮ್ಮ ಪಕ್ಷದ ಮೇಲೆ, ನನ್ನ ಮೇಲೆ ಹಲವಾರು ಆರೋಪಗಳನ್ನು ಜನರಿಗೆ ನೀಡ್ತಾ ಇದ್ದಾರೆ. ಪಾವೂರು ಗ್ರಾಮಸ್ಥರು ಎಲ್ಲರೂ ತಿಳಿದವರು, ಗೌರವಕ್ಕೆ ಸತ್ಯಕ್ಕೆ ಬೆಲೆ ಕೊಡುವವರು. ಆವತ್ತು ನೀವು ಸುಳ್ಳು ಆರೋಪ ಮಾಡಿ ಗೆದ್ದಿರುವುದು. ಆದರೆ ಇವತ್ತು ಜನ ನಿಮ್ಮನ್ನು ಮುಖ ಬೈತಾ ಇದ್ದಾರೆ, ತೊಲಿತಾ ಇದ್ದಾರೆ. ನಿಮ್ಮನ್ನು ಈ ಗ್ರಾಮದ ಜನ ತಿರಸ್ಕಾರ ಮಾಡಿದ್ದಾರೆ. ಇವತ್ತು 4ನೇ ತಾರೀಕಿಗೆ ನಡೆಯುವಂಥ ಸಭೆಯಲ್ಲಿ ನೀವು 2ನೇ ಮೀಟಿಂಗ್ ಆದ ನಂತರ ಒಂದೇ ಒಂದು ಮಾತು ನಿಮ್ಮ ಬಾಯಿಯಲ್ಲಿ ಬರೋದು, ನಮ್ಮನ್ನು ಅಧ್ಯಕ್ಷರು ಕರೆಯಲಿಲ್ಲ ಅಂತ. ಭಾರತದ ಇತಿಹಾಸದಲ್ಲಿ ಒಂದು ಪಂಚಾಯತಿನ ಅಧ್ಯಕ್ಷರು ಆದೇಶ ಮಾಡುವುದು ಹೊರತು ಮೀಟಿಂಗ್ ಕರೆಯಲಿಕ್ಕೆ ಎಲ್ಲೂ ಹೇಳಿಲ್ಲ. ಜನರಿಗೆ ತಪ್ಪು ಮಾಹಿತಿ ಕೊಡಬೇಕಂತ ಹೇಳಿ ನಮ್ಮನ್ನು ಅಧ್ಯಕ್ಷರು ಕರೆಯಲಿಲ್ಲ ಅಂತ. ನೇರವಾಗಿ ನಿಮ್ಮ ಅಧ್ಯಕ್ಷರ ಬಳಿ ಬಂದು ನೀವು ಮಾತಾಡಬೇಕಾಗಿತ್ತು. ಹಾಗಾದರೆ ನಮ್ಮ ಅಧ್ಯಕ್ಷರಾಗಿ ಕೇವಲ 3 ತಿಂಗಳಾಗಿದೆ ಅಷ್ಟೇ. ನಮ್ಮ ಅಧ್ಯಕ್ಷರು ಗ್ರಾಮಸ್ಥರಿಗಾಗಲಿ ಪಂಚಾಯತ್ ಸದಸ್ಯರಾಗಲಿ ಯಾರಿಗಾದರೂ ಒಂದು ಅಗರ್ಭ ಬರುವಂಥ ಅಥವಾ ಅವರಿಗೆ ಗೌರವ ಕೊಡುವಂಥ ಕೆಲಸ ಯಾವುದೂ ಮಾಡಿಲ್ಲ. ನಿಷ್ಠೆಯಿಂದ ಅಧ್ಯಕ್ಷರಾಗಿದ್ದಾರೆ. ದೇವರ ದಯದಿಂದ ಅವರಿಗೆ ಆ ಸ್ಥಾನ ಉಳಿದಿದೆ. ಆ ಒಂದು 2.5 ವರ್ಷ ಜನಸಾಮಾನ್ಯರಿಗೆ, ಪಂಚಾಯತ್ ಸದಸ್ಯರಿಗೆ, ನಮ್ಮ ನಾಯಕರುಗಳಿಗೆ ಗೌರವಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಮುಂದೆ ನಿಂತಿದ್ದಾರೆ. ಇದಕ್ಕೆ ಸಹಕಾರ ಕೊಡುವುದು ನಿಮ್ಮ ಜವಾಬ್ದಾರಿ. ನೀವು ಅಧ್ಯಕ್ಷರ ಅವಧಿಯಲ್ಲಿ ಸಂಪೂರ್ಣ ಸಹಕಾರ ಕೊಟ್ಟಂತ ಒಬ್ಬ ಆಗಿನ ಸದಸ್ಯರು, ಈಗಿನ ಅಧ್ಯಕ್ಷರು ಆಗಿರುವಾಗ ನೀವು ಯಾಕೆ ಆ ರೀತಿ ಮಾಡುವುದು ಅಂತ ನಮಗೊಂದು ಅರ್ಥ ಆಗುವುದಿಲ್ಲ. ಹಾಗಾಗಿ ನೀವು ಜನರಿಗೆ ತಪ್ಪು ಮಾಹಿತಿ ಕೊಡಬೇಡಿ. ನಿಮಗೆ ಪಂಚಾಯತ್ ಸದಸ್ಯರಾಗಲಿಕ್ಕೆ ಇಷ್ಟ ಇಲ್ಲದಿದ್ದರೆ ಅಥವಾ ಅವಕಾಶ ಇಲ್ಲದಿದ್ದರೆ ರಾಜಿ ಕೊಟ್ಟು ಮನೆಗೆ ಹೋಗಿ, ಬೇರೆಯವರು ಯಾರಾದರೂ ಬಂದು ಕೆಲಸ ಮಾಡಲಿ. ನೀವೇ ಆಗಬೇಕು ಅಥವಾ ನಾವೇ ಆಗಬೇಕಂತ ಎಲ್ಲೂ ಹೇಳಿಲ್ಲ. ಹಾಗಾಗಿ ನಿಮ್ಮ ವಾಟ್ಸಪ್ಪಲ್ಲಿ ಭಾಳಷ್ಟು ನೋಡಿದ್ದೇನೆ, ಆದರೆ ಅದಕ್ಕೆ ನಾವು ಉತ್ತರ ಕೊಡಲಿಕ್ಕೆ ಹೋಗುವುದಿಲ್ಲ. ನೀವು ಒಂದು 2-3 ಕಾಮಗಾರಿಗಳನ್ನು ಹಾಕಿ ಇವತ್ತು ಜನರಿಗೆ ತಪ್ಪು ಮಾಹಿತಿ ಕೊಡ್ತಾ ಇದ್ದೀರಿ. ಕಳೆದ ಸಲ ಬಿಜೆಪಿ ಸರ್ಕಾರ 40% ಅಂತ ಹೇಳಿದೆ. ಆ 40%ದಲ್ಲಿ ಪಾವೂರಿನ 10 ಲಕ್ಷ ಸೇರಿದೆ. ಯಾರೋ ಒಬ್ಬ ಗುತ್ತಿಗೆದಾರ ಹಣ ಕೊಟ್ಟು ತಂದ ಕಾಮಗಾರಿಗಳನ್ನು ಮಾಡಿ ನಮ್ಮ ಈಗ ಆಗ್ತಾ ಇದ್ದೀರಿ ನೀವು. ನಾವು ಯಾರಿಗೆ ಹಣ ಕೊಟ್ಟು ತಂದಿಲ್ಲ ಕಾಮಗಾರಿಗಳು. ನಮ್ಮ ಶಾಸಕರ ಅಥವಾ ಸಚಿವರ ಗಮನ ಸೆಳೆದು ತಂದಂಥ ಅನುದಾನ ಈ ಗ್ರಾಮಕ್ಕೆ ಮೀಸಲಿಟ್ಟಿದ್ದೆ ಹೊರತು ನಿಮಗೆ ಗುತ್ತಿಗೆದಾರ ಹಣ ಕೊಟ್ಟು ಯಾವುದು ಗ್ರ್ಯಾಂಟ್ ನಾವು ತರಲಿಲ್ಲ. ಆ ಒಂದು ಹಣವನ್ನು ತಂದು ನೀವು ಕೆಲಸ ಮಾಡಿದ್ರಿ. ನೀವು ಕೆಲಸ ಮಾಡೋದು STP ಅವರ ಅಧ್ಯಕ್ಷರ ಮನೆಗೆ ಹೋಗುವ ರಸ್ತೆ, ಇನ್ನೊಬ್ಬ ಪಂಚಾಯತ್ ಸದಸ್ಯರ ಮನೆಗೆ ಹೋಗುವ ರಸ್ತೆಯನ್ನು ಮಾಡಿದ ಹೊರತು ಕೆಲಸ ಎಲ್ಲೂ ನೀವು ಮಾಡಲಿಲ್ಲ.